ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಈ ಲೋಕ ಒಂದು ಮಾಯಮಯ, ಇದರಲ್ಲಿ ಇರುವುದು ಲೋಭಮಯ. ನಿನ್ನಯ ಹರಸುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ, ನಿನ್ನ ಆಶ್ರಯ ಬೇಡುತ್ತ ಬರುವೆ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ಸಂಜೆ ವೇಳೆಯಲ್ಲಿ ಈ ದೇವಾಲಯದಲ್ಲಿ ನಾವು ಒಟ್ಟು ಸೇರಿದ್ದೇವೆ. ಬಾಲಯೇಸು ನಮಗೆ ಕರುಣಿಸಿದ ಎಲ್ಲ ಕೃಪಾ ಆಶೀರ್ವಾದಗಳಿಗೆ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಲು ಹಾಗೂ ಅವರಿಂದ ಕೃಪಾ ಆಶೀರ್ವಾದಗಳನ್ನು ಬೇಡಲು. ಪ್ರಿಯರೇ, ಇಂದಿನ ವಾಚನವು ನಮ್ಮ ಮುಂದೆ ಒಂದು ಆಯ್ಕೆಯನ್ನು ಇಡುತ್ತದೆ. ಜೀವನವನ್ನು ಅಥವಾ ಮರಣವನ್ನು ಆಯ್ಕೆ ಮಾಡಲು. ಜೀವನವನ್ನು ಆಯ್ಕೆ ಮಾಡುವುದೆಂದರೆ ನಾನೇ ಜೀವ ಎಂದ ಪ್ರಭುವಿನೊಂದಿಗೆ ಇರು ಎಂದು ಹೇಳಿದ ಪ್ರಭುವಿನೊಂದಿಗೆ ಇರಲು. ಮರಣವನ್ನು ಆಯ್ಕೆ ಮಾಡುವವರು ಆ ದೇವರಿಂದ ದೂರ ಸರಿಯುವವರು. ಮರಣ ಅಂದರೆ ಒಮ್ಮೆಲೆ ನಾವು ಆಯ್ಕೆ ಮಾಡುವುದಲ್ಲ, ಹಂತ ಹಂತವಾಗಿ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನಾವು ಮರಣದತ್ತ ಸಾಗುವುದು. ಮೊದಲು ಆಧ್ಯಾತ್ಮಿಕವಾಗಿ ನಾವು ಸಾಯುತ್ತೇವೆ, ತದನಂತರ ಜೀವನದಲ್ಲಿ ಒಂದೊಂದು ಹೆಜ್ಜೆ ನೀಡುತ್ತಾ ಮರಣದತ್ತ ನಾವು ಸಾಗುತ್ತೇವೆ. ಯಾರು ಜೀವನವನ್ನು ಆಯ್ಕೆ ಮಾಡುತ್ತಾರೆ ಅವರು ಹಂತ ಹಂತವಾಗಿ ನಿತ್ಯ ಜೀವವನ್ನು ನೀಡುವ ದೇವರಲ್ಲಿ ತಮ್ಮ ಹೆಜ್ಜೆಗಳನ್ನು ಇಡುತ್ತಾರೆ. ಪ್ರಿಯರೇ, ನಮ್ಮ ಆಯ್ಕೆಯ ಮೇಲೆ ನಮ್ಮ ಜೀವನ ಹೊಂದಿಕೊಂಡಿದೆ. ಯಾವ ಆಯ್ಕೆಯನ್ನು ನಾವು ಮಾಡುತ್ತೇವೆ ಅದರಂತೆ ನಾವು ಬಾಳುತ್ತೇವೆ. ಪ್ರತಿಯೊಂದು ಮನುಷ್ಯನಿಗೂ ದೇವರು ನೀಡಿದ ಒಂದು ವರದಾನ ಅಂದರೆ ಸ್ವಾತಂತ್ರ್ಯ, ಆಯ್ಕೆ ಮಾಡುವಂತಹ ಸ್ವಾತಂತ್ರ್ಯ. ಯಾವ ಆಯ್ಕೆಯನ್ನು ನಾವು ಮಾಡುತ್ತೇವೆ ಅದರಂತೆ ನಾವು ಬಾಳುತ್ತೇವೆ. ದೇವರೊಂದಿಗೆ ಬಾಳಲು ನಾವು ಆಯ್ಕೆ ಮಾಡಿದರೆ ಅದರಂತೆ ನಾವು ಜೀವಿಸುತ್ತೇವೆ. ಈ ಬಲಿಪೂಜೆಯನ್ನು ಅರ್ಪಿಸುವಾಗ ಪ್ರಿಯ ಭಕ್ತಾದಿಗಳೇ, ನಮ್ಮನ್ನೇ ನಾವು ಕೇಳೋಣ. ಪ್ರತಿದಿನ ನನ್ನ ಆಯ್ಕೆ ಯಾವ ರೀತಿಯದು? ವಾಟ್ ಇಸ್ ಮೈ ಚಾಯ್ಸ್? ಯಾವಾಗಲೂ ನಾವು ಒಳಿತನ್ನು ಮಾಡಲು ಆಯ್ಕೆ ಮಾಡುತ್ತೇನೆಯೋ ಅಥವಾ ಕೆಟ್ಟದನ್ನು ಮಾಡಲು? ದೇವರೊಂದಿಗಿರಲು ಆಯ್ಕೆಯನ್ನು ಮಾಡುತ್ತೇನೋ ಅಥವಾ ಮರಣವನ್ನು ಅಪ್ಪಿಕೊಳ್ಳಲು? ನಮ್ಮ ಆಯ್ಕೆಯ ಮೇಲೆ ನಮ್ಮ ಜೀವನ ಹೊಂದಿಕೊಂಡಿದೆ. ಈ ಬಲಿಪೂಜೆಯನ್ನು ಅರ್ಪಿಸುವಾಗ ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಒಳಿತನ್ನೇ ಆಯ್ಕೆ ಮಾಡಲು ನಮಗೆ ಕರೆಯನ್ನು ನೀಡಿದ್ದಾರೆ. ಆ ಆಯ್ಕೆಗೆ ಬದ್ಧರಾಗಿ ಬಾಳಲು ಬೇಕಾದ ಕೃಪಾ ಆಶೀರ್ವಾದಗಳನ್ನು ನಾವು ಪ್ರಾರ್ಥಿಸೋಣ. ಹಾಗೂ ಈ ಬಲಿಪೂಜೆಯಲ್ಲಿ ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು ನಾವು ಮಾಡಿದ ಎಲ್ಲ ಪಾಪಗಳಿಗಾಗಿ ದೇವರಿಂದ ಕ್ಷಮೆಯನ್ನು ಯಾಚಿಸಿ ಒಟ್ಟಾಗಿ ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರ ನಿಮ್ಮನ್ನು ನನಗಾಗಿ ನಮ್ಮ ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ, ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ, ಮಮತೆಯ ಮರೆತವಗೆ ಕ್ರಿಸ್ತರೇ ದಯೆ ತೋರಿ. ಪಾಪಿ ಮನು
ಮನುಜನಿಗೆ ಸ್ವಾಮಿ ದಯೆ ತೋರಿ ಪಾಪಿ ಮನುಜನಿಗೆ ಸ್ವಾಮಿ ದಯೆ ತೋರಿ. ಪ್ರಾರ್ಥಿಸೋಣ. ಪ್ರಭು ನಮ್ಮ ಕಾರ್ಯಗಳನ್ನು ನಿಮ್ಮ ಪ್ರೇರಣೆಯಿಂದ ತ್ವರೆಗೊಳಿಸಿ ನಿಮ್ಮ ನಿರಂತರ ನೆರವಿನಿಂದ ಹೆಚ್ಚಿಸಿರಿ. ಹೀಗೆ ನಮ್ಮ ಪ್ರತಿಯೊಂದು ಕ್ರಿಯೆಯು ನಿಮ್ಮಿಂದಲೇ ಆರಂಭಗೊಂಡು ನಿಮ್ಮ ಮುಖಾಂತರವೇ ಕೊನೆಗೊಳ್ಳಲಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಧರ್ಮೋಪದೇಶ ಕಾಂಡದಿಂದ ವಾಚನ. ಮೋಶೆಯು ಜನರಿಗೆ ಹೀಗೆಂದು ಹೇಳಿದನು, ಇಗೋ ನೋಡಿ, ನಾನು ಶುಭವನ್ನು ಅಶುಭವನ್ನು, ಜೀವವನ್ನು ಸಾವನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ನಾನು ಈಗ ನಿಮಗೆ ಬೋಧಿಸುವಂತೆ ನೀವು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸಿ ಅವರು ಹೇಳಿದ ಮಾರ್ಗದಲ್ಲಿ ನಡೆದು ಅವರ ಆಜ್ಞಾವಿಧಿ ನಿರ್ಣಯಗಳನ್ನು ಅನುಸರಿಸಿದರೆ ನೀವು ಬದುಕಿ ಬಾಳುವಿರಿ, ಅಭಿವೃದ್ಧಿಯಾಗುವಿರಿ ಮತ್ತು ನೀವು ಸ್ವಾಧೀನ ಮಾಡಿಕೊಳ್ಳಲು ಹೋಗುವ ನಾಡಿನಲ್ಲಿ ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಆಶೀರ್ವದಿಸುವರು. ಆದರೆ ನೀವು ಅವರನ್ನು ಬಿಟ್ಟು ಅವರ ಮಾತನ್ನು ಕೇಳಲೊಲ್ಲದೆ ಮೋಸ ಹೋಗಿ ಇತರ ದೇವರುಗಳನ್ನು ಪೂಜಿಸಿ ಅವಲಂಬಿಸಿದರೆ ನೀವು ಸ್ವಾಧೀನ ಮಾಡಿಕೊಳ್ಳಲು ಜೋರ್ಡಾನ್ ನದಿಯನ್ನು ದಾಟಿ ಹೋಗುವ ನಾಡಿನಲ್ಲಿ ಬಹುಕಾಲ ಇರದೆ ನಾಶ ಆಗಿ ಹೋಗುವಿರಿ. ಇದನ್ನು ನಾನು ಈಗ ನಿಮಗೆ ಖಂಡಿತವಾಗಿ ತಿಳಿಸುತ್ತೇನೆ. ನಾನು ಸಾವು ಜೀವಗಳನ್ನು ಶಾಪಾಶೀರ್ವಾದಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇದಕ್ಕೆ ಭೂಮಿ ಆಕಾಶಗಳೇ ಸಾಕ್ಷಿಗಳಾಗಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿ ಬಾಳುವಂತೆ ಜೀವವನ್ನೇ ಆರಿಸಿಕೊಳ್ಳಿ. ನಿಮ್ಮ ದೇವರಾದ ಸರ್ವೇಶ್ವರನನ್ನು ಪ್ರೀತಿಸಿ ಅವರ ಮಾತಿಗೆ ವಿಧೇಯರಾಗಿ ಅವರನ್ನು ಹೊಂದಿಕೊಂಡೇ ಇರಿ. ಸರ್ವೇಶ್ವರ ನಿಮ್ಮ ಪಿತೃಗಳಾದ ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಪ್ರಮಾಣ ಮಾಡಿಕೊಟ್ಟ ನಾಡಿನಲ್ಲಿ ನೀವು ಬದುಕಿ ಬಾಳುವುದಕ್ಕೂ ಬಹುಕಾಲ ಇರುವುದಕ್ಕೂ ಅವರೇ ಆಧಾರ. ದೇವರ ವಾಕ್ಯವಿದು. ಕೃತಜ್ಞತೆ ಸಲ್ಲಲಿ. ಬದುಕೆನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕೆನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಚೈತನ್ಯ ನಿನ್ನ ಜೀವಕ್ಕೆ ಎನ್ನ ದೇವ ನೀ ಮೂಡಿಸು, ದೇವ ನೀ ಮೂಡಿಸು. ಅತಿ ದೂರ ನಡೆದೆ, ನಡೆದು ದಣಿದೆ, ಮರೆತು ನಿನ್ನನ್ನು ನಾ ಬಾಳಿದೆ. ಕರುಣಾಳು ದೇವ ದಯೆ ತೋರಿಸು, ಕರುಣಾಳು ದೇವ ದಯೆ ತೋರಿಸು. ಮುನ್ನಡೆವ ಪದ ತೋರಿಸು, ಮುನ್ನಡೆವ ಪದ ತೋರಿಸು. ಬದುಕೆನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕೆನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಚೈತನ್ಯ ನಿನ್ನ
ಜೀವಕ್ಕೆ ಎನ್ನ ದೇವಾ ನೀ ಮೂಡಿಸು, ದೇವಾ ನೀ ಮೂಡಿಸು. ಕಡು ಪಾಪಗೈದೆ ಎಲ್ಲೆಲ್ಲೂ ಅಲೆದೆ ತೊರೆದು ನಿನ್ನನ್ನು ನಾಸಾಗಿದೆ. ಬೆಳಕನ್ನು ನೀಡಿ ನೀರಕ್ಷಿಸು, ಬೆಳಕನ್ನು ನೀಡಿ ನೀರಕ್ಷಿಸು. ಕರ ಹಿಡಿದು ಪರಿಪಾಲಿಸು, ಕರ ಹಿಡಿದು ಪರಿಪಾಲಿಸು. ಬದುಕೆನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಬದುಕೆನ್ನ ಬರಡಾಗಿದೆ, ಚಿಂತೆಯಲ್ಲಿ ಚಿತೆಯಾಗಿದೆ. ಚೈತನ್ಯ ನಿನ್ನ ಜೀವಕ್ಕೆ ಎನ್ನ ದೇವಾ ನೀ ಮೂಡಿಸು, ದೇವಾ ನೀ ಮೂಡಿಸು. ದೇವರ ವಾಕ್ಯವೇ ಯೇಸುವೇ, ನಿಮಗೆ ಮಹಿಮೆ ಸಲ್ಲಲಿ. ದೇವರ ವಾಕ್ಯವೇ ಯೇಸುವೇ, ನಿಮಗೆ ಮಹಿಮೆ ಸಲ್ಲಲಿ. ನಿಮ್ಮನ್ನು ನಾನು ಪ್ರೀತಿಸಿದಂತೆ ಒಬ್ಬರನೊಬ್ಬರು ಪ್ರೀತಿಸಿರಿ. ನಿಮ್ಮಯ ಸೇವೆಯ ಮಾಡಿರುವಂತೆ ಪರರ ಸೇವೆಯ ಮಾಡಿರಿ. ದೇವರ ವಾಕ್ಯವೇ ಯೇಸುವೇ, ನಿಮಗೆ ಮಹಿಮೆ ಸಲ್ಲಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಲೂಕನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ ಹೀಗೆಂದರು, ನರಪುತ್ರನು ಕಠಿಣವಾದ ಯಾತನೆಯನ್ನು ಅನುಭವಿಸಬೇಕಾಗಿದೆ. ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಆತನು ತಿರಸ್ಕೃತನಾಗಿ ಕೊಲ್ಲಲ್ಪಡುವನು. ಆದರೆ 3ನೇ ದಿನ ಆತನು ಪುನರುತ್ಥಾನ ಹೊಂದುವನು ಎಂದು ಅವರಿಗೆ ತಿಳಿಸಿದರು. ಯೇಸು ಸ್ವಾಮಿ ಎಲ್ಲರನ್ನು ನೋಡಿ ಹೇಳಿದ್ದೇನೆಂದರೆ, ಯಾರಿಗಾದರೂ ನನ್ನನ್ನು ಹಿಂಬಾಲಿಸಲು ಮನಸ್ಸಿದ್ದರೆ ಅವನು ತನ್ನನ್ನು ತಾನೇ ಪರಿತ್ಯಜಿಸಿ ತನ್ನ ಶಿಲುಬೆಯನ್ನು ಅನುದಿನವೂ ಹೊತ್ತುಕೊಂಡು ನನ್ನನ್ನು ಹಿಂಬಾಲಿಸಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವಲು ಹಾರುತ್ತೊರೆಯುವವನು ಅದನ್ನು ಕಳೆದುಕೊಳ್ಳುವನು. ಆದರೆ ನನ್ನ ನಿಮಿತ್ತ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವವನು ಅದನ್ನು ನಿತ್ಯಕ್ಕೂ ಉಳಿಸಿಕೊಳ್ಳುವವನು. ಒಬ್ಬನು ಪ್ರಪಂಚವನ್ನೆಲ್ಲ ಗೆದ್ದುಕೊಂಡು ತನ್ನ ಪ್ರಾಣವನ್ನೇ ಕಳೆದುಕೊಂಡರೆ ಅವನಿಗೆ ಅದರಿಂದ ಬರುವ ಲಾಭವಾದರೂ ಏನು? ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಕೂಗಿದೆ ಕಾಣಿಕೆ ಸ್ವೀಕರಿಸಬ. ಈ ಮನಸ್ಸು ಈ ಹೃದಯ ನಿನ್ನ ಬೇಡಿದೆ, ನನ್ನನ್ನೇ ಸ್ವೀಕರಿಸಬ. ನಿನ್ನನ್ನೇ ನನಗಾಗಿ ನೀ ನೀಡಬ. ನನ್ನನ್ನು ನಿನ್ನಂತೆ ನೀ ಮಾಡಬ. ನಿನ್ನನ್ನು ನೀ ಮರೆತು ಪರರನ್ನು ಸಲಹಿ
ಹಸಿದಿರುವ ಜನರಿಗೆ ಭೋಜನವಿದ್ದೆ, ಭೋಜನ ನೀಡಿ ಪೋಷಿಸಿದೆ, ಪ್ರೀತಿ ಕಲಿಸಿದೆ. ಓ ಕ್ರಿಸ್ತ, ನಿನ್ನಂತೆ ನಾನಾಗಲು ಆ ಪ್ರೀತಿ ಕಲಿಸಬಾ. ಓ ಕ್ರಿಸ್ತ, ನಿನ್ನಂತೆ ನಾನಾಗಲು ಆ ಪ್ರೀತಿ ಕಲಿಸಬಾ. ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಅರ್ಪಿಸುವ ಈ ಬಲಿಯು ನಮ್ಮ ತಂದೆಯಾದ ದೇವರಿಗೆ ಒಪ್ಪಿಗೆ ಆಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಿರಿ. ಪ್ರಭು, ನಾವು ಪವಿತ್ರ ಬಲಿಪೀಠದ ಮೇಲೆ ಅರ್ಪಿಸುತ್ತಿರುವ ಈ ಕಾಣಿಕೆಗಳನ್ನು ಪ್ರಸನ್ನ ಮುಖದಿಂದ ವೀಕ್ಷಿಸಿರಿ. ಇವು ನಮಗೆ ಕ್ಷಮೆಯನ್ನು ಮತ್ತು ನಿಮ್ಮ ನಾಮಕ್ಕೆ ಗೌರವವನ್ನು ತರಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಪ್ರತಿ ವರ್ಷವೂ ನಿಮ್ಮ ಪವಿತ್ರ ಕೊಡುಗೆಯಿಂದ ನಿರ್ಮಲಗೊಂಡ ಮನಗಳ ಸಂತಸದಿಂದ ನಿಮ್ಮ ವಿಶ್ವಾಸಿಗಳು ಪವಿತ್ರ ಪಾಸ್ಕ ಹಬ್ಬಗಳನ್ನು ಆಚರಿಸಲು ಎದುರು ನೋಡುತ್ತಾರೆ. ಹೀಗೆ ಪ್ರಾರ್ಥನೆಯಲ್ಲೂ ಪರಸ್ನೇಹದ ಕಾರ್ಯಗಳಲ್ಲೂ ತಮ್ಮನ್ನೇ ಹೆಚ್ಚು ಆಸಕ್ತಿಯಿಂದ ತೊಡಗಿಸಿಕೊಳ್ಳುತ್ತಾ ತಾವು ನವಜೀವನ ಹೊಂದಿದ ರಹಸ್ಯಗಳಲ್ಲಿ ಭಾಗವಹಿಸುತ್ತಾ ನಿಮ್ಮ ಮಕ್ಕಳ ಮೇಲೆ ನೀವು ಸುರಿಸುವ ಕೃಪಾವರದ ಸಂಪೂರ್ಣತೆಗೆ ಅವರು ಮುನ್ನಡೆಯುವಂತಾಗಲಿ. ಆದುದರಿಂದ ದೇವದೂತರೊಂದಿಗೂ ಶ್ರೇಷ್ಠ ದೂತರೊಂದಿಗೂ ರಾಜಾಸನಾಗೂ ಪ್ರಭುತ್ವ ದೂತರೊಂದಿಗೂ ಸ್ವರ್ಗೀಯ ಸಕಲ ದಳ ಮತ್ತು ಶಕ್ತರೊಂದಿಗೂ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು, ಕರ್ತರು ಪರಿಶುದ್ಧರು. ಪ್ರಿಯಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ನಿರಂತರ, ಪ್ರಿಯಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ನಿರಂತರ. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ. ಕರ್ತರ ನಾಮದಿ ಬರುವವರು ಆಶೀರ್ವದಿತರು, ಕರ್ತರ ನಾಮದಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ, ಮಹೋನ್ನತದಲ್ಲಿ ಹೋಸನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ.
ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ನಮಗಾಗಿ ಜೀವಿಸಿ ನಮಗಾಗಿ ಮೃತರಾಗಿ ಮರಣವ ಜಯಿಸಿದ ಯೇಸುವಿಗೆ ಆರಾಧನೆ. ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಒಯ್ಯುವ ರೊಟ್ಟಿಯನ್ನು, ರಕ್ಷಣೆ ನೀಯುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಲೋಷಿಯಸ್ ಪೌಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜಾ ಕನ್ಯಾಮರಿಯರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವೂ ಮಹಿಮೆಯೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಪ್ರಭು ಯೇಸು ಕಲಿಸಿದ ಪ್ರಾರ್ಥನೆಯನ್ನು ನಾವೆಲ್ಲರೂ ಒಟ್ಟಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅಡುಲಿದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ
ವಿಶ್ವಾಸವನ್ನು ವೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಹೋದರ ಸಹೋದರಿಯರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ಪ್ರಭು ಕ್ರಿಸ್ತರು. ಇವರನ್ನು ಸ್ವೀಕರಿಸಲು ಇಲ್ಲಿರುವ ನಾವೆಲ್ಲರೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಎಂದೇ ನೋಡದಿರು. ಯೇಸುವೇ ಜೀವದಾತ, ಶಿಲುಬೆಯೇ ನಿನ್ನ ಮಾರ್ಗ, ಮುಂದೆ ನಡೆಯುವಾಗ ಹಿಂದೆ ನೋಡದಿರು. ಯೇಸುವೇ ಜೀವದಾತ. ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ನಮ್ಮ ರಕ್ಷಣೆಯನ್ನು ಭದ್ರಪಡಿಸಲು ನೀವು ನಮಗಿತ್ತಿರುವ ಅತ್ಯಂತ ಪವಿತ್ರವಾದ ಈ ಸಂಸ್ಕಾರಗಳು ಈಗಲೂ ಯಾವಾಗಲೂ ನಮಗೆ ನಿತ್ಯ ಔಷಧಿ ಆಗುವಂತೆ ಮಾಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ನಿಮ್ಮನ್ನು ಅಂಗಲಾಚಿ ಬೇಡುತ್ತಾ ನಿರೀಕ್ಷಿಸುತ್ತಿರುವ ನಿಮ್ಮ ಭಕ್ತರ ಮೇಲೆ ನಿಮ್ಮ ದಯೆಯನ್ನು ಸುರಿಸಿರಿ. ಹೀಗೆ ಸ್ವರ್ಗೀಯ ಸಂಪತ್ತನ್ನು ಪಡೆದು ನಿಮ್ಮಿಂದ ಅವರು ಏನನ್ನು ಕೇಳಬೇಕು ಎಂಬುದನ್ನು ಅರಿತು ಅದನ್ನು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಸರ್ವಶಕ್ತರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಹೋಗಿ ಬನ್ನಿ. ಪ್ರಭುವಿನ ಪ್ರೀತಿ, ಶಾಂತಿ, ಸಮಾಧಾನ ಸದಾ ನಿಮ್ಮಲ್ಲಿರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪವಿತ್ರ ಬಾಲಯೇಸುವಿಗೆ ಪ್ರಾರ್ಥನಾಂಜಲಿ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನಾನು ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವನು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲಿನ ಯೇಸು ಪ್ರಭುವಿನ ವಾಕ್ಯಗಳು ಇವು. ಬಾಲಯೇಸು ಮಕ್ಕಳಿಂದ ಹಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗುಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೆಯೋ ಅದಕ್ಕೂ ಮಿಗಿಲಾಗಿ ನಿನ್ನನ್ನು ಆಶೀರ್ವದಿಸುವೆನು. ಪ್ರಾರ್ಥಿಸೋಣ. ಓ ಪವಿತ್ರ ಬಾಲಯೇಸುವೆ, ತಾವು ತಮ್ಮ ಕೈಯನ್ನು ಆಶೀರ್ವಾದಿಸುವಲೆತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವನ್ನು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನು ಆಲೈಸಿ ತಮ್ಮ ಕರುಣಾಮಯ ಕೃಪಾವರಗಳಲ್ಲಿ ದಯಪಾಲಿಸಿರಿ. ಪ್ರಿಯರೇ, ನಮ್ಮ ಅಂತರಾಳದಲ್ಲಿರುವ ಎಲ್ಲ ಕೋರಿಕೆಗಳನ್ನು ಈಗ
ಅದೇ ಬಾಲ ಯೇಸುವಿಗೆ ಸಮರ್ಪಿಸೋಣ. ನಮ್ಮನ್ನೇ ಅವರಿಗೆ ಸಮರ್ಪಿಸೋಣ. ನಮ್ಮ ಕುಟುಂಬದ ಎಲ್ಲ ಸದಸ್ಯರನ್ನು ಅವರಿಗೆ ಸಮರ್ಪಿಸೋಣ. ಎಷ್ಟೋ ಜನ ವಿವಿಧ ರೋಗ ರುಜಿನಗಳಿಂದ ಬಳಲುತ್ತಿದ್ದಾರೆ. ಅವರೆಲ್ಲರನ್ನು ಬಾಲ ಯೇಸುವಿಗೆ ಸಮರ್ಪಿಸೋಣ. ಎಷ್ಟೋ ಭಕ್ತಾದಿಗಳು ತಮಗೋಸ್ಕರ ಪ್ರಾರ್ಥಿಸಲು ನಮ್ಮಲ್ಲಿ ಕೇಳಿಕೊಂಡಿದ್ದಾರೆ. ಅವರೆಲ್ಲರಿಗೋಸ್ಕರ ನಾವು ಬಾಲ ಯೇಸುವನ್ನು ಪ್ರಾರ್ಥಿಸೋಣ. ಇತ್ತೀಚಿನ ದಿನದಲ್ಲಿ ಮಕ್ಕಳು ತಮ್ಮ ಪರೀಕ್ಷೆಗೆ ಸಿದ್ಧಪಡಿಸುತ್ತಿದ್ದಾರೆ. ಅವರೆಲ್ಲರನ್ನು ಬಾಲ ಯೇಸುವಿಗೆ ಸಮರ್ಪಿಸೋಣ. ಈ ಎಲ್ಲ ಪ್ರಾರ್ಥನೆಗಳನ್ನು ಬಾಲ ಯೇಸುವಿಗೆ ಸಮರ್ಪಿಸುತ್ತಾ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ದೇವಪುತ್ರರು ಮನುಷ್ಯರಾದರು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ಆಹಾರವನ್ನು ನಮಗೆ ಕೊಡಿ. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವ ಪ್ರಕಾರ ನಿಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಶೋಧನೆಗೆ ಒಳಪಡಿಸಿರಿ, ಕೇಡಿದ ನಮ್ಮನ್ನು ರಕ್ಷಿಸಿ. ದೇವಪುತ್ರರು ಮನುಷ್ಯರಾದರು. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ದೇವಪುತ್ರರು ಮನುಷ್ಯರಾದರು. ನಮೋ ಮರಿಯ, ಕೃಪಾಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ದೇವರು ನಮ್ಮ ರಕ್ಷಣೆಗಾಗಿ ಮಾನವರಾದ ರಹಸ್ಯವನ್ನು ನಿಧಾನವಾಗಿ ಧ್ಯಾನಿಸುತ್ತಾ ಪ್ರಾರ್ಥಿಸೋಣ. ದೇವಪುತ್ರರು ಮನುಷ್ಯರಾದರು. 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 ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿ ನಮ್ಮನ್ನು ಆಶೀರ್ವದಿಸಿರಿ. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿ ನಮ್ಮನ್ನು ಆಶೀರ್ವದಿಸಿರಿ. ಪ್ರಾರ್ಥಿಸೋಣ. ಓ ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾಕಟಾಕ್ಷಗಳನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಗೆ ಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಒಂದುಗುವ ಕಷ್ಟ ಕಾರ್ಪಣ್ಯಗಳನ್ನು ಆಲೈಸಿ ಉಪಶಮನಗಳನ್ನು ನೀಡಿರಿ. ನಮ್ಮ ಜೀವನದಲ್ಲಿ
ದೇವರು ಮಾಡಿದ್ದಂಥ ಎಲ್ಲ ಉಪಕಾರಗಳನ್ನು ಸ್ಮರಿಸುತ್ತಾ ಅವರಿಗೆ ಕೃತಜ್ಞತಾ ಭಾವದಿಂದ ಹೇಳೋಣ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲನ್ನೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯ ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ದಯದಾರಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಮರಿಗೂ ಸ್ವರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನ ಕೋಟಿ ರನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಮಹಿಮೆಪಡಿಸಲಿ. ಆಮೆನ್. ಸರ್ವಶಕ್ತರಾದ ದಿವ್ಯ ಬಾಲ ಯೇಸು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ರಕ್ಷಿಸಲಿ, ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ, ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಿಸಲಿ, ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ, ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಏಕೆಂದರೆ ಯುಗಾಂತರಕ್ಕೂ ಜೀವಿಸಿ ಆಳುವ ಕರ್ತರು ಅವರೇ. ಎದ್ದು ನಿಲ್ಲಿ. ಈಗ ವ್ಯಾಧಿಷ್ಠರಿಗಾಗಿ ಪ್ರತ್ಯೇಕ ಆಶೀರ್ವಾದ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿವ್ಯ ಬಾಲಯೇಸುವಿನ ಪುಣ್ಯಕ್ಷೇತ್ರದಲ್ಲಿ ನಾವಿದ್ದೇವೆ. ಆ ಬಾಲಯೇಸುವಿನ ಕೃಪಾ ಆಶೀರ್ವಾದಗಳನ್ನು ಬೇಡಲಿದ್ದೇವೆ. ಈ ಕ್ಷಣದಲ್ಲಿ ಪ್ರತ್ಯೇಕವಾಗಿ ರೋಗಿಗಳಿಗಾಗಿ ನಾವು ಪ್ರಾರ್ಥಿಸುವಾಗ ಆ ದಿವ್ಯ ಬಾಲಯೇಸು ಎಲ್ಲ ರೋಗಿಗಳನ್ನು, ವ್ಯಾಧಿಷ್ಠರನ್ನು, ಪ್ರತ್ಯೇಕವಾಗಿ ವಿವಿಧ ರೀತಿಯ ಕಷ್ಟ ಸಂಕಷ್ಟಗಳಲ್ಲಿ ಬಳಲುತ್ತಿರುವವರನ್ನು ಸ್ಪರ್ಶಿಸಿ ಆಶೀರ್ವದಿಸಲೆಂದು ಪ್ರಾರ್ಥಿಸೋಣ. ಸಹೋದರ ಸಹೋದರರೇ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ತೆರೆದಿಡಿ. ದೇವರ ಮುಂದೆ ನಾವಿದ್ದೇವೆ. ಅವರ ಆಶೀರ್ವಾದಗಳನ್ನು ಬೇಡಲು ಇಲ್ಲಿಗೆ ಬಂದಿದ್ದೇವೆ. ಕಣ್ಣುಗಳನ್ನು ಮುಚ್ಚಿ ಕರಗಳನ್ನು ತೆರೆದಿಡಿ. ನಿಮ್ಮೆಲ್ಲ ಕಷ್ಟಗಳನ್ನು, ನೋವುಗಳನ್ನು ಯೇಸುವಿಗೆ ಸಮರ್ಪಿಸಿರಿ. ನಿಮ್ಮ ದೇಹದಲ್ಲಿ ವಿವಿಧ ರೀತಿಯ ರೋಗ ರುಜಿನಗಳಿರಬಹುದು. ಕೆಲವರಿಗೆ ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಗಂಟು ನೋವು, ತಲೆನೋವು. ಡಾಕ್ಟರ್ ಹತ್ರ ಹೋದರೆ ಏನೂ ರೋಗ ಇಲ್ಲ ಅಂತ ಹೇಳ್ತಾರೆ. ವಿವಿಧ ರೀತಿಯ ಒಂದು ರೀತಿಯ ಭಯ, ನಿರಾಶೆ, ಯಾವುದೇ ಸಂಕಷ್ಟಗಳು ನಿಮ್ಮಲ್ಲಿ ಇರಬಹುದು. ಎಲ್ಲವನ್ನ ದೇವರಿಗೆ ಸಮರ್ಪಿಸಿರಿ. ಸಹೋದರ ಸಹೋದರಿ, ವಿಶ್ವಾಸದಿಂದ ಸಮರ್ಪಿಸಿರಿ. ನಿಮ್ಮ ಕುಟುಂಬಗಳಲ್ಲಿ ಸಮಸ್ಯೆ ಇರಬಹುದು, ಸಮಾಧಾನ ಇಲ್ಲ, ವಿವಿಧ ರೀತಿಯ ಬಾಧೆಗಳಿವೆ. ಸಾಲದ ಬಾಧೆ ಇರಬಹುದು, ಅಥವಾ ಕುಟುಂಬದ ಸದಸ್ಯರು ಕುಡಿತದ ಚಟಕ್ಕೆ ಒಳಗಾಗಿ ಕುಟುಂಬದಲ್ಲಿ ಸಮಾಧಾನವಿಲ್ಲದಿರಬಹುದು, ಅಥವಾ ಇನ್ನಿತರ ಸಮಸ್ಯೆಗಳಿವೆ, ದುಷ್ಟಶಕ್ತಿಯ ಬಂಧನಗಳಿರಬಹುದು. ಎಲ್ಲವನ್ನ ಯೇಸುವಿಗೆ ಸಮರ್ಪಿಸಿರಿ. ಕೆಲವರಲ್ಲಿ ಮಾನಸಿಕ ರೋಗಗಳಿವೆ, ಮಾನಸಿಕ ರೀತಿಯಲ್ಲಿ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದಾರೆ. ಕೆಲವರು ನಿರಾಶೆ ಇದೆ. ಯೇಸುವಿಗೆ ಸಮರ್ಪಿಸಿ ಧೈರ್ಯವನ್ನು, ಆತ್ಮಸ್ಥೈರ್ಯವನ್ನು ಕರುಣಿಸಿರೆಂದು ಪ್ರಾರ್ಥಿಸಿರಿ. ಸಹೋದರ ಸಹೋದರಿ, ವಿಶ್ವಾಸದಿಂದ ಪ್ರಾರ್ಥಿಸಿರಿ. ಈ ಪುಣ್ಯ ಸ್ಥಳಕ್ಕೆ ಬಂದು ಬಾಲಯೇಸುವಿನಲ್ಲಿ ವಿಶ್ವಾಸದಿಂದ ಪ್ರಾರ್ಥಿಸಿದ ಪ್ರತಿಯೊಬ್ಬರನ್ನು ಅವರು ಆಶೀರ್ವದಿಸಿದ್ದಾರೆ, ಸ್ಪರ್ಶಿಸಿ ಮುಟ್ಟಿ ಅವರನ್ನು ಬಲಪಡಿಸಿದ್ದಾರೆ. ಆ ಯೇಸುವಿನಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಆ ಯೇಸು ಈ ಕ್ಷಣದಲ್ಲಿ ನಿಮ್ಮನ್ನು ಕರೆಯುತ್ತಿದ್ದಾರೆ. ತಮ್ಮ ಕರವ ಚಾಚಿ ನಿಮ್ಮನ್ನು ಕರೆದು ಪ್ರತಿಯೊಬ್ಬರ ದುಃಖಗಳನ್ನು ಹೊರಿಸುತ್ತಿದ್ದಾರೆ. ಶಾಂತಿ, ಸಮಾಧಾನ, ಸಾಂತ್ವನವನ್ನು ನೀಡ್ತಾ ಇದ್ದಾರೆ. ಕಣ್ಣುಗಳನ್ನು ಮುಚ್ಚಿ ಈ ಗೀತೆಯನ್ನು ಹಾಡುವಾಗ ಆ ಸ್ವಾಮಿ ಪ್ರಭು ಕ್ರೈಸ್ತರು ಪ್ರತಿಯೊಬ್ಬರನ್ನು ಸ್ಪರ್ಶಿಸುತ್ತಿದ್ದಾರೆ ಎಂಬ ಮನೋಭಾವದಿಂದ ನಾವು ಹಾಡೋಣ. ಭಕ್ತಿ ವಿಶ್ವಾಸದಿಂದ ಈ ಗೀತೆಯನ್ನ ನಮ್ಮ ಕಣ್ಣುಗಳನ್ನು ಮುಚ್ಚಿ, ಯೇಸು ನನ್ನ ಹತ್ತಿರ ಇದ್ದಾರೆ, ನನ್ನಗಾಗಿ ಅವರು ಬಂದಿದ್ದಾರೆ, ನನ್ನನ್ನು ಸ್ಪರ್ಶಿಸುತ್ತಿದ್ದಾರೆ, ತಮ್ಮ ಕರವನ್ನು ನನ್ನತ್ತ ನೀಡಿ ನನ್ನನ್ನು ಮೇಲಕ್ಕೆತ್ತುತ್ತಿದ್ದಾರೆ ಎಂಬ ವಿಶ್ವಾಸದಿಂದ ನಾವು ಪ್ರಾರ್ಥಿಸೋಣ. ಸಹೋದರ ಸಹೋದರಿ, ಯೇಸು ಕರೆವರು, ಯೇಸು ಕರೆವರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು. ದುಃಖದ ವೇಳೆಯಲ್ಲಿ ಧೈರ್ಯವ ತುಂಬುವರು,
ವೇಳೆಯಲ್ಲಿ ಧೈರ್ಯವ ತುಂಬುವರು. ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣದಿ ಬಂದು ಕರುಣಿಸುವ. ನೊಂದಂತ ಸಮಯದಿ ಯೇಸುವ ಕರೆಯಲು ಆ ಕ್ಷಣದಿ ಬಂದು ಕರುಣಿಸುವ. ಯೇಸು ಕರೆವರು, ಯೇಸು ಕರೆವರು, ಪ್ರೀತಿಯಿಂದ ಕರವ ಚಾಚಿ ಯೇಸು ಕರೆವರು. ದಿವ್ಯ ಯೇಸುವೆ, ಮತ್ತಾಯನ ಶುಭ ಸಂದೇಶ ಅಧ್ಯಾಯ 11 ವಾಕ್ಯ 28ರಲ್ಲಿ ನೀವು ಹೇಳಿದ್ದೀರಿ, ದುಡಿದು ಬಳಲಿ ಬೆಂಡಾಗಿರುವ ಸರ್ವ ಜನರೇ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ನೀಡುವೆನು. ಯೇಸುವೆ, ನಿಮ್ಮ ವಾಕ್ಯಗಳ ಮೇಲೆ ವಿಶ್ವಾಸವಿಟ್ಟು ನಾವೆಲ್ಲರೂ ಇಲ್ಲಿದ್ದೇವೆ. ಭಕ್ತಿಯಿಂದ ನಮ್ಮ ಎಲ್ಲ ಸಂಕಷ್ಟಗಳನ್ನು, ನಮ್ಮ ಎಲ್ಲ ರೋಗ ರುಜಿನಗಳನ್ನು, ನಮ್ಮ ಸಂಕಷ್ಟಗಳನ್ನು ನಿಮಗೆ ಸಮರ್ಪಿಸುತ್ತಿದ್ದೇವೆ. ಯೇಸುವೆ, ನಮ್ಮನ್ನು ಸ್ಪರ್ಶಿಸಿರಿ, ನಿಮ್ಮ ದಿವ್ಯ ಕರಗಳಿಂದ ನಮ್ಮನ್ನು ಮುಟ್ಟಿ ಆಶೀರ್ವದಿಸಿರಿ. ಪ್ರತ್ಯೇಕವಾಗಿ ನಮ್ಮ ದೇಹದಲ್ಲಿ ಯಾವುದೇ ರೋಗವಿದ್ದರೆ ಯೇಸುವೆ, ಈ ಕ್ಷಣದಲ್ಲಿ ನೀವು ನಮ್ಮನ್ನು ಮುಟ್ಟಿ ಗುಣಪಡಿಸಿರಿ. ಯೇಸುವೆ, ಗುಣಪಡಿಸಿರಿ. ಯಾವುದೇ ರೋಗ ಅದು ಆಗಿರಬಹುದು, ನಮಗೆ ಮನುಷ್ಯರಿಗೆ ಅಥವಾ ವೈದ್ಯರಿಗೆ ಅದು ಅಸಾಧ್ಯವೆಂದು ಎಣಿಸಬಹುದು. ಆದರೆ ಯೇಸುವೆ, ನಿಮಗೆ ಅದು ಅಸಾಧ್ಯವಾದುದಲ್ಲ, ನಿಮಗೆ ಎಲ್ಲವೂ ಸಾಧ್ಯ. ಅದೇ ವಿಶ್ವಾಸದಿಂದ ಯೇಸುವೆ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ, ನಮ್ಮನ್ನು ಮುಟ್ಟಿ ಗುಣಪಡಿಸಿರಿ. ಯೇಸುವೆ, ಪ್ರತ್ಯೇಕವಾಗಿ ನಮ್ಮ ದೇಹದಲ್ಲಿ ಯಾವ ರೋಗವಿದೆ ಅದರಿಂದ ಬಿಡುಗಡೆಯನ್ನು ನೀಡಿರಿ. ಯೇಸುವೆ, ಬಿಡುಗಡೆಯನ್ನು ನೀಡಿರಿ. ನಮ್ಮ ಮನಸ್ಸಿನಲ್ಲಿ ಯಾವುದಾದ್ರೂ ರೀತಿಯ ನೋವುಗಳಿದ್ದಲ್ಲಿ, ಮಾನಸಿಕ ರೀತಿಯಲ್ಲಿ ನಾವು ಕಷ್ಟಪಡುತ್ತಿದ್ದರೆ, ಭಾವನೆ ಪಡುತ್ತಿದ್ದರೆ, ಯೇಸುವೆ ಈ ಕ್ಷಣದಲ್ಲಿ ಮಾನಸಿಕವಾಗಿ ನಮ್ಮನ್ನು ಬಲಪಡಿಸಿರಿ. ಯೇಸುವೆ, ಧೈರ್ಯವನ್ನು ಕರುಣಿಸಿರಿ, ನಿಮ್ಮ ಪವಿತ್ರಾತ್ಮರ ಶಕ್ತಿಯನ್ನು ಕರುಣಿಸಿರಿ. ಯೇಸುವೆ, ಹಾಗೂ ಯಾರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದ್ದೇವೆ, ಪ್ರತ್ಯೇಕವಾಗಿ ಅನೇಕ ರೋಗಿಗಳು ಬಳಲುತ್ತಿದ್ದಾರೆ, ಕ್ಯಾನ್ಸರ್ ರೋಗದಿಂದ ಅನೇಕರು ಕಷ್ಟಪಡುತ್ತಿದ್ದಾರೆ. ಯೇಸುವೆ, ಅವರನ್ನು ಗುಣಪಡಿಸಿರಿ. ಅವರ ನೋವನ್ನು ಸಹಿಸಿಕೊಳ್ಳಲು ಅವರಿಗೆ ಬೇಕಾದ ಸಹನೆಯನ್ನು ಹಾಗೂ ಧೈರ್ಯವನ್ನು ಕರುಣಿಸಿರಿ. ಯೇಸುವೆ, ಒಂದು 14 ವರ್ಷದ ಮಗು ಕಠಿಣ ರೋಗದಿಂದ ಬಳಲುತ್ತಿದೆ. ವಿಯೋಲಾ ಅಲ್ಮೇಡಾ ಜೀವನ್ ಮರಣದ ಮಧ್ಯೆ ಹೋರಾಡುತ್ತಿದೆ. ಆ ಮಗುವನ್ನು ಮುಟ್ಟಿರ. ಯೇಸುವೆ, 14 ವರ್ಷದ ಬಾಲಕ ಆಸ್ಟಿನ್ ಬ್ಲಡ್ ಕ್ಯಾನ್ಸರಿಂದ ಬಳಲುತ್ತಿದ್ದಾನೆ. ಯೇಸುವೆ, ಆತನನ್ನು ಸ್ಪರ್ಶಿಸಿರಿ. ಇನ್ನೊಂದು 9 ತಿಂಗಳಿನ ಮಗು ಸೀರಿಯಸ್ ಆಗಿದೆ. ಆ ಮಗುವನ್ನು ನಿಮಗೆ ಸಮರ್ಪಿಸ್ತೇವೆ. ಯೇಸುವೆ, ನೆಲ್ಸನ್ ಎಂಬವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ, ಅವರನ್ನು ಮುಟ್ಟಿ ಗುಣಪಡಿಸಿರಿ. ಯೇಸುವೆ, ಇನ್ನೊಂದು 15 ದಿನದ ಮಗು ಸೀರಿಯಸ್ ಆಗಿ ಐಸಿಯುಯಲ್ಲಿದೆ. ಯೇಸುವೆ, ಆ ಮಗುವನ್ನು ಮುಟ್ಟಿ ಗುಣಪಡಿಸಿರಿ. ಯೇಸುವೆ, ಇಲ್ಲಿರುವ ಭಕ್ತಾದಿಗಳು ನಿಮ್ಮಲ್ಲೇ ವಿಶ್ವಾಸವಿಟ್ಟು ಇಲ್ಲಿಗೆ ಬಂದಿದ್ದಾರೆ. ಬಲ ಯೇಸುವೆ, ಇಲ್ಲಿವರ ಪ್ರತಿಯೊಬ್ಬ ಭಕ್ತಾದಿಯನ್ನು ಮುಟ್ಟಿರಿ. ಏನೆಲ್ಲ ಅವರ ಮನಸ್ಸಿನ ನೋವುಗಳನ್ನು ನಿಮಗೆ ಸಮರ್ಪಿಸಿದ್ದೀರಿ ಯೇಸುವೆ, ಅದರಿಂದ ಅವರಿಗೆ ಬಿಡುಗಡೆಯನ್ನು ನೀಡಿ ಆರೋಗ್ಯವನ್ನು, ಮನಸ್ಸಿಗೆ ನೆಮ್ಮದಿಯನ್ನು, ಜೀವನದಲ್ಲಿ ಸಂತಸವನ್ನು ಕರುಣಿಸಿರಿ. ಇವರ ಕುಟುಂಬಗಳನ್ನು, ಕುಟುಂಬದ ಪ್ರತಿಯೊಬ್ಬ ಸದಸ್ಯರನ್ನು ಆಶೀರ್ವದಿಸುವಾಗ, ಇವರ ಕುಟುಂಬಗಳಲ್ಲಿ ಯಾರಾದರೂ ರೋಗಿಗಳಿದ್ದಲ್ಲಿ ಅಥವಾ ಮಾನಸಿಕ ರೀತಿಯಲ್ಲಿ ಕಷ್ಟಪಡೋದವರು ಇದರಲ್ಲಿ ಯೇಸುವೆ ಅವರಿಗೆ ಬಿಡುಗಡೆಯನ್ನು ನೀಡಿರಿ. ಅವರ ಕುಟುಂಬಗಳಲ್ಲಿ ನಿಮ್ಮ ಶಾಂತಿ ಸಮಾಧಾನ ಈ ಕ್ಷಣದಲ್ಲಿ ಇಳಿದು ಬರಲಿ. ದಿವ್ಯ ಬಾಲ ಯೇಸುವೆ, ಎಲ್ಲ ಭಕ್ತಾದಿಗಳನ್ನು ನಿಮ್ಮ ದಿವ್ಯ ಕರಗಳಿಗೆ ಸಮರ್ಪಿಸುತ್ತಿದ್ದೇನೆ. ನಮ್ಮನ್ನು ರಕ್ಷಿಸಿರಿ, ಕಾಪಾಡಿರಿ. ಯೇಸುವೆ, ನಿಮ್ಮ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ. ಯೇಸುವೆ, ಇಲ್ಲಿರುವ ಭಕ್ತಾದಿಗಳನ್ನು ಮುಟ್ಟಿ ಗುಣಪಡಿಸಿರಿ, ಆಶೀರ್ವದಿಸಿರಿ. ಯೇಸುವೆ, ಆಶೀರ್ವದಿಸಿರಿ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಲೋಕದಲ್ಲಿ ನೆರವೇರುವ ಕಾರಣ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮ ಶೋಧನೆಗೆ ಒಳಪಡಿಸದೆ ಕೆಡುಕಿನಿಂದ ನಮ್ಮನ್ನು ರಕ್ಷಿಸಿರಿ. ಕರುಣಾಳು ದೇವರೇ, ನಿಮಗೆ ಸದಾ ಸ್ತುತಿ ಮಹಿಮೆ ಉಂಟಾಗಲಿ. ಪ್ರೀತಿಯಿಂದ ನಿಮಗೆ ಸೇವೆ ಮಾಡಲು ನಮ್ಮನ್ನು ಕರೆದಿದ್ದೀರಿ. ಈ ಸಹೋದರ ಸಹೋದರಿಯರನ್ನು
ಸಹೋದರರು ಯೇಸುವಿನ ಶಿಲುಬೆಯನ್ನು ಸ್ಮರಿಸಿಕೊಂಡು ತನ್ನ ನೋವನ್ನು ಸಹನೆಯಿಂದ ತಳಿಕೊಳ್ಳಲು ಶಕ್ತಿ ನೀಡಿರಿ. ನಿಮ್ಮ ಚಿತ್ತವಿದ್ದರೆ ಇವರೆಲ್ಲ ವ್ಯಾಧಿಗಳನ್ನು ಗುಣಪಡಿಸಿರಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲಕ್ಕೂ ರಕ್ಷಿಸಿ ಕಾಪಾಡಲಿ. ಆಮೆನ್. ಯೇಸುವೆ ನಿತ್ಯ ಜ್ಯೋತಿಯೇ, ಪ್ರೇಮ ತ್ಯಾಗದ ಮೂರ್ತಿಯೇ, ನಿಮ್ಮ ಸ್ತುತಿಸುವೆವು, ನಿಮ್ಮ ಹೊಗಳುವೆವು, ನಿನ್ನ ಕೀರ್ತಿ ಕೊಂಡಾಡುವೆವು. ಯೇಸುವೆ ನಿತ್ಯ ಜ್ಯೋತಿಯೇ, ಪ್ರೇಮ ತ್ಯಾಗದ ಮೂರ್ತಿಯೇ, ನಿಮ್ಮ ಸ್ತುತಿಸುವೆವು, ನಿಮ್ಮ ಹೊಗಳುವೆವು, ನಿಮ್ಮ ಕೀರ್ತಿ ಕೊಂಡಾಡುವೆವು.